ಜೆಡಿಎಸ್ ಪಕ್ಷ ಯಾರೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾರೋ ಆ ಪಕ್ಷಕ್ಕೆ ಒಡು ಹೊಕ್ಕಿದಂತೆ ಎಂದು ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ಮೈತ್ರಿಗೆ ಮಾಜಿ ಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರು ವ್ಯಂಗ್ಯ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಳ ಜೊತೆ ಮಾತನಾಡಿದ ಅವರು, ನಮ್ಮ ತುಳು ಭಾಷೆಯಲ್ಲಿ ಒಂದು ಗಾದೆಯ ಮಾತಿದೆ, ಯಾವ ಮನೆಗೆ ಒಡು ಹೋಗುತ್ತದೆಯೋ ಅದು ಸರ್ವನಾಶವಾಗಿ ಹೋಗುತ್ತದೆ ಅಂತ. ಜೆಡಿಎಸ್ ಪಕ್ಷ ಕೂಡ ಒಂದು ಒಡು ಇತ್ತಂತೆ, ಅವರು ಎಲ್ಲಿಗೆ ಹೋಗ್ತಾರೋ ಅದು ಸರ್ವನಾಶವಾಗಿ ಹೋಗುತ್ತದೆ. ಈಗ ಅವರು ಬಿಜೆಪಿಯ ಜೊತೆ ಕೈ ಜೋಡಿಸಿದ್ದಾರೆ. ಬಿಜೆಪಿಯು ಸರ್ವನಾಶವಾಗಿ ಹೋಗುತ್ತದೆ. ನಮಗೆ ಬಹಳ ಕಟು ಅನುಭವ ಆಗಿದೆ. ಈ ಹಿಂದೆ 28ರಲ್ಲಿ ಒಂದು ಸೀಟು ಲೋಕಸಭೆಯಲ್ಲಿ ಬಂದದ್ದು ಇಲ್ಲವೇ ಇಲ್ಲ. ಹೊಂದಾಣಿಕೆ ಬಿ ಟೀಮ್ ಎಂದು ಹೇಳ್ತಾ ಇದ್ರು. ಆ ದಾರಿದ್ರ್ಯ ನಮ್ಮ ಪಕ್ಷಕ್ಕೆ ಬರುವುದೇ ಇಲ್ಲ ಎಂದು ಕುಮಾರಸ್ವಾಮಿ ಹೇಳಿದ್ರು. ಈಗ ಅವರಿಗೆ ದಾರಿದ್ರ್ಯವು ಒಳಗೆ ಸೇರಿದೆ. ಅವರ ಜೊತೆ ಸೇರಿದ ಸಂದರ್ಭ ನಾನು ಸೋತೆ, ಕರ್ಕೆ ಮುನಿಯಪ್ಪ ಸೋತ್ರು, ಮುನಿಯಪ್ಪ ಕೂಡ ಸೋತ್ರು. ಈಗ ಅನಿಷ್ಟ ನಮ್ಮಿಂದ ದೂರ ಆಗಿದೆ ಎಂದ್ರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಾ ಇರುವ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮೊಯ್ಲಿ, ಆಯಾಯ ಪಕ್ಷ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಹೊರತು ಬೇರೆ ಕಡೆ ಚರ್ಚೆಯನ್ನ ಮಾಡಿದ್ರೆ ಅದು ಅಶಿಸ್ತು ಆಗುತ್ತದೆ, ಇದು ಸರಿಯಲ್ಲ ಎಂದ್ರು. ಅಂದ್ರೆ ನಮ್ಮ ಊರುಡು ಒಡುಬೊಗ್ಗುನು ಒಡುಬೊಗ್ಗುನು ಗೊತ್ತುಂಡ ಅದೇ ಅದಕ್ಕೆ ಹೆಚ್ಚಿನ ಕನ್ನಡ ಅక్కడ ಓಡೋಳು ಪುಗ್ಗಿಯರ ಅಲ್ಪ ಪೋಣದ ಲೆಕ್ಕ ಜೆಡಿಎಸ್ ಅವರು ಜೆಡಿಎಸ್ ಅವರು ಯಾರ್ಯಾರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ತಾರೆ. ನಮ್ಗೆ ಬಹಳ ಕಟು ಅನುಭವ ಆಗಿದೆ. ಮೊನ್ನೆ ನೋಡಿ, ಯಾವಾಗಲೂ ನಮ್ಮ ಕಾಂಗ್ರೆಸ್ನ ಇತಿಹಾಸದಲ್ಲಿ 28ರಲ್ಲಿ ಒಂದು ಸೀಟು ಬಂದದ್ದು ಇಲ್ವೇ ಇಲ್ಲ ಲೋಕಸಭೆಯಲ್ಲಿ. ಅವರಿಗೊಂದು ಸೀಟು, ನಮಗೊಂದು ಸೀಟು. ಆದ್ರಿಂದ ಅವರು ಹೇಳಿದ್ರು, ನಾವೆಲ್ಲ ನಮ್ಮ ಕೆಲವು ಸ್ಪೋಕ್ಸ್ ಪರ್ಸನ್ ಬಹುಶಃ ನಮ್ಮ ಐವನ್ ಅಂತ ಅವ್ರು ಹೇಳ್ತಾನೆ ಇದ್ರು, ಹೊಂದಾಣಿಕೆ ಮಾಡ್ತೀರಿ ಬಿ ಟೀಮು ಅಂತೇಳಿ. ಆ ದಾರಿದ್ರ್ಯ ನಮ್ಮ ಪಕ್ಷಕ್ಕೆ ಬರುವುದೇ ಇಲ್ಲ ಅಂತೇಳಿ ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರು. ಹೊಂದಾಣಿಕೆ ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡತಕ್ಕಂಥ, ಅವರ ಜೊತೆಯಲ್ಲಿ ಹೋಗತಕ್ಕಂಥ ಆ ದಾರಿದ್ರ್ಯ ನಮಗೆ ಬರುವುದೇ ಇಲ್ಲ ಅಂತೇಳಿ. ಈಗ ದಾರಿದ್ರ್ಯ ಒಳಗೆ ಪ್ರವೇಶ ಆಗಿದೆ. ಅಲ್ಲ, ಬಿಜೆಪಿ ಅವ್ರಿಗಾಗಿದೆ, ಜೆಡಿಎಸ್ ಅವ್ರಿಗಾಗಿದೆ. ಸೇರಿ ನಾನು ಸೋತೆ, ಖಾರ್ಗೆ ಅವರು ಸೋತರು, ಪುನಿಯಪ್ಪನವರು ಸೋತರು. ಅದೇ ಆ ಅನಿಷ್ಟ ನಮಗೆ ಸೇರಿತ್ತು ಅಷ್ಟೇ. ಈಗ ಅದು ಅನಿಷ್ಟ ದೂರ ಆಯ್ತಲ್ಲ, ಸಂತೋಷ. ಆಯಾಯ ಪಕ್ಷದ ವೇದಿಕೆಯಲ್ಲಿ ಅವ್ರು ಚರ್ಚೆ ಮಾಡಬೇಕು ಹೊರತು ಹೊರಗೆ ಮಾಡಿದ್ರೆ ಅದು ಅಶಿಷ್ಟ.